ಮಂಗಳೂರು ಶುಭ ಬೀಡಿ ಸಂಸ್ಥೆಯ ಸ್ಥಾಪಕ ಉದ್ಯಮಿ ಬಂಟ್ವಾಳ ತಾಲೂಕಿನ ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಸೇಸಪ್ಪ ಕೋಟ್ಯಾನ್ ಚಂದ್ರಾವತಿ ದಂಪತಿಯ ವೈವಾಹಿಕ ಸುವರ್ಣ ಮಹೋತ್ಸವದ ಆಚರಣೆ ಶುಭ ಸಂಸ್ಥೆಯ 50 ವರ್ಷಗಳ ಸಾರ್ಥಕ ನಡಿಗೆಯ ಸುವರ್ಣ ಸಂಭ್ರಮದ ಕಾರ್ಯಕ್ರಮ ಶುಭಯಾನ ಬೆಂಜನಪದವಿನ ಶಿವಾಜಿನಗರದಲ್ಲಿರುವ ಸುಬ್ಬಲಕ್ಷ್ಮಿ ಸಭಾಂಗಣದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಸೇಸಪ್ಪ ಕೋಟ್ಯಾನ್ ಚಂದ್ರಾವತಿ ದಂಪತಿ ದೀಪ ಪ್ರಜ್ವಲಿಸಿ ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ಮುಖ್ಯ ಅತಿಥಿಯಾಗಿದ್ದ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿಗುತ್ತು ಅವರು ಮಾತನಾಡಿ, ಸುದೀರ್ಘ ದಾಂಪತ್ಯ ಜೀವನದ ಸುವರ್ಣ ಮಹೋತ್ಸವವನ್ನು ಆಚರಿಸುವ ಅವಕಾಶ ಭಾರತೀಯ ಸಂಸ್ಕೃತಿಯಲ್ಲಿ ಮಾತ್ರ ಇದ್ದು, ಇಂದು ಜಗತ್ತು ಭಾರತೀಯ ದಾಂಪತ್ಯ ಜೀವನವನ್ನು ಅನುಕರಿಸುವುದು ಕಾಣಬಹುದಾಗಿದೆ. ಗ್ರಾಮೀಣ ಭಾಗದಲ್ಲಿ ಹುಟ್ಟಿ 2,000ಕ್ಕಿಂತಲೂ ಅಧಿಕ ಕುಟುಂಬಗಳಿಗೆ ಉದ್ಯೋಗದಾತರಾಗಿರುವ ಸೇಸಪ್ಪ ಕೋಟ್ಯಾನ್ ಅವರಿಗೆ ದೀರ್ಘಾಯುಷ್ಯವನ್ನ ದೇವರು ಕರುಣಿಸಲಿ ಎಂದು ಶುಭ ಹಾರೈಸಿದರು. ಮದುವೆದು ಬೋಕನೆ ತುಯಿನಿ ಎಂಗ್ಲೆಗೆ ಅಕ್ಕ ಬಾರಿ ದುಮ್ಮದು ಪರಿಚಯ ಪುರಲ್ ದೇವಸ್ಥಾನ ಮನೆ ಬಾರಿ ಎಲ್ಲಿ ಅಂತ ಎಂಗ್ಲೆ ಮತ್ತನಾಗೆ ಜನ 12-13 ವರ್ಷ ಪ್ರಾಯ ಆಗುತ್ತೆ ಸೋಡದ ಬಾಬಣ್ಣೆ ಬಂಡೆ ಎಂಗ್ಲೆ ಬಾರಿ ಪ್ರೀತಿದಾರೆ ನನ್ನ ಒಪ್ಪನ ಭಾರಿ ಆತ್ಮೀಯರು ಆಗ ಗೊತ್ತುಂಟು ಭಾರಿ ಆತ್ಮೀಯರು ಅಂಟ ಭಾರಿ ಆತ್ಮೀಯರು ಸೋಡದ ಬಾಬಣ್ಣೆ ಆರ್ನ ಮಗ ಆದ್ರೆ ಏತೋಜಿ ಅಪ್ಪಗೇನೆ ಭಾರಿ ಸೌಮ್ಯದ ಇಲ್ಲೆಡು ಹೊರಗೆ ಮತ್ತೆ ಎಂಗ್ ಭಾರಿ ಇಲ್ಲೆಡರೆ ತೂತಿನ ಅಕ್ಕನೆ ಅಂಜಿನಾರು ಸೇಸಪ್ಪನ ಅಂಚಿನ ಕೈ ಬತ್ತದು ಇನ್ನಿಗೆ 50 ವರ್ಷದ ಸುದೀರ್ಘ ಜೀವನ ಪಂಡ ಅವು ಎಲ್ಲಿ ಅಂತ ಅವು ಭಾರತೀಯ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಮಾತ್ರ ಅವು ಸಾಧ್ಯ ಮಾಡೋದು ಇನ್ನು ಜಗತ್ತಿಗೆ ತಿರುಗಿನ ಅಂಚಿನ ವಿಷಯ. ಇಡೀ ಜನರ ಇಡೀ ಜಗತ್ತೇ ಭಾರತೀಯ ದಾಂಪತ್ಯ ಜೀವನದ ಸಂಸ್ಕೃತಿನೇ ಅಳವಡಿಸಬಹುದು ನಮ್ಮ ಪದ್ಧತಿಯಲ್ಲಿ ಮಾತ್ರ ವಾರ್ಯಾದ ಪಾಶ್ಚಾತ್ಯತೆ ನಮ್ಮ ಇತ್ತು ಅಂತ. ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಮಾತನಾಡಿ, ಸೇಸಪ್ಪ ಕೋಟ್ಯಾನ್ ಅವರು ಅನೇಕ ಕುಟುಂಬಗಳಿಗೆ ಉದ್ಯೋಗವನ್ನ ನೀಡಿ ಆಸರಿಯಾದವರು. ಸಾಮಾನ್ಯ ವ್ಯಕ್ತಿಯಾಗಿ ಬದುಕಿ ಸಮಾಜದ ಹಿತಕ್ಕಾಗಿ ಸಮರ್ಪಿಸಿಕೊಂಡವರು. ತನ್ನ ಕಷ್ಟದ ಕಾಲದಲ್ಲಿ ನಮ್ಮ ಜೊತೆಗೆ ಇದ್ದವರನ್ನ ಸ್ಮರಿಸುವುದು, ತನ್ನ ಏಳಿಗೆಗಾಗಿ ಶ್ರಮಿಸಿದವರನ್ನ ನೆನಪಿಸಿಕೊಳ್ಳುವುದು ಮಾನವ ಧರ್ಮ. ಅಂತಹ ಕೆಲಸ ಸೇಸಪ್ಪ ಕೋಟ್ಯಾನ್ ಅವರಿಂದ ಆಗಿರುವುದು ಅಭಿನಂದನೀಯ ಎಂದರು. 50 ವರ್ಷ ತುಂಬು ಮಕ್ಕಳಿಗೆ ಮದುವೆ ಆದಾಗ ಈತ್ತು ಮಲ್ಲ ಮಟ್ಟದ ಮದುವೆ ಮಲ್ಪೇರೆ ಬಹುಶಃ ಅದನ್ನ ಹಿರಿಯರಿಗಂತ ಸೇಸಪ್ಪನಾಗ ಸಾಧ್ಯ ದಿಪ್ಪಂದು ಬೇಕೆಂದ್ರೆ 5 ವರ್ಷ ತುಂಬು ಈ ಹಳ್ಳಿದು ಬಾರಿ ಬಡತನ ಇರ್ತದೆ, ಬಾರಿ ಕಷ್ಟ ಇರ್ತದೆ. ತುಂಬುದ ದಿನ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಹೆಚ್ಚಾದಕ್ಕೆ ಎಂಡ ಇಲ್ಲೊಂದು 2 ಪುಣ್ಣು ಜೋಕುಲು ತಂದು ಆ ಪುಣ್ಣು ಜೋಕುಲಿಗೆ ಮದ್ಮೆ ಮಲ್ಪಂದೆ ಪಲೆ ತಂಗಡಿಲಿಗೆ ಮದ್ಮೆ ಮಲ್ಪಂದೆ ಪಲೆ ಮದ್ಮೆ ಅಪ್ಪನಂಚಿನ ಕ್ರಮ ಇಜಾಣ ಒಂಜಿ ವೇಳೆ ಕೆಲವು ಸರ್ತಿ ಪೊಣ್ಣುಲಿಗೆ ಮದ್ಮೆ ಆದಾಗ ತಂಗಡಿಲಿಗೆ ತಡ ಪಲೆ ಮದ್ಮೆ ಆವಂತೆ ಕೂಡಿನೇ ಇದು ಜೀವ ಕುಟುಂಬಗಳು ನಮ್ಮ ಕುಡುನಾಡುಲ್ಲ ಸಂಪ್ರದಾಯ ಅಂಚಿರ್ತದೆ. ತಂಗಡಿಲಿಗೆ ಮದ್ಮೆ ಅವಳು ಮುಜಿನಾಲು ತಂಗಡಿಲಿಗೆ ಮದ್ಮೆ ಆಗೋ ಕ್ಯಾನ್ ಮದ್ಮೆ ಆಪುನಿ ಅಂಚನೆ ಕೆಲವು ಸರ್ತಿ ಅಕ್ಕನಾಗ್ಲಿಗೆ ಮದ್ಮೆ ಒಂದೇ ಮಿಕ್ಕೆಲ್ಲ ಮದ್ಮೆ ಒಂದೇ ಕೂತಿನ ಅಂಚಿನ ನಮ್ಮ ಸಂಪ್ರದಾಯ ಹಿಂದೂ ಕುಟುಂಬ ಸಂಪ್ರದಾಯ ತುಳುನಾಡಿನ ಆ ರೀತಿ ನಿಂತಾನೆ ದುಮ್ಮು ಮದ್ಮೆ ಆಪಿನ ಊರಿಗೆ ನಮ್ಮ ಇಲ್ಲಡೆ ಮದ್ಮೆ ಆಪಿನ ಇಲ್ಲಡೆ ತೊಂಬ ಬಣ್ಣ ಇಲ್ಲಡೆ ಮದ್ಮೆ ಆಪಿನ ಕ್ರಮ. ಮಾಜಿ ಸಚಿವ ಬಿ ರಮಾನಾಥರಯ್ಯವರು ಮಾತನಾಡಿ, ಶ್ರಮಿಕನಾಗಿ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿದ ಪರಿಣಾಮ ಹಂತ ಹಂತವಾಗಿ ಜೀವನದಲ್ಲಿ ಮುಂದೆ ಬರಲು ಸಾಧ್ಯವಾಯಿತು. ದುರ್ಬಲ ವರ್ಗದವರು, ಸಾಮಾಜಿಕ ನ್ಯಾಯದಿಂದ ವಂಚಿತರಾದವರಿಗೆ ತನ್ನ ಶಕ್ತಿ ಮೀರಿ ಸಹಾಯ ಮಾಡುವ ಗುಣ ಸೇಸಪ್ಪ ಕೋಟ್ಯಾನ್ ಅವರಲ್ಲಿ ಇದೆ ಎಂದು ಹೇಳಿದರು. ಒಂದು ಜಾಗ ಕೊಂಕಣಿನ ಜಾಗವು ಐಟ್ಲ ಒಕ್ಕೆಲ್ ಸಕ್ಕೆಲ್ ಇತ್ತಿಲ್ಲ 25ನೇ ವರ್ಷೋಡ ಜಾಗದಿತ್ತ ಅಂದ 74 ಭೂಮಸೂದೆ ಕಾನೂನು ಜಾರಿಯಾಗಿ ನಡೆದಾಡ ಸುಮಾರು ಜಾಗಲ್ಲ ಪೋಂಡು ಆಡ ಒರಿನ ಜಾಗದ ಎಂಕಲು ಇಪ್ಪನಂಚಿನ ಅವಕಾಶ ಬರ್ತಂಡು ಅಂಚಿನ ಸಂದರ್ಭಡು ಎಂಕ್ಲಿಗೆ ಸೇಸಪ್ಪ ಕೋಟ್ಯಾನ್ನ ಒಂಜಿ ಸ್ನೇಹಚಾರ ಆ ಸಂದರ್ಭ ಕ್ಲಿತಿಕನ್ ಅವಳ ಒಂಜಿ ದೈವಾನುಗ್ರಹ. ಸೇಸಪ್ಪ ಕೋಟ್ಯಾನ್ ಸಾಮಾಜಿಕವಾದ ಒಂಜಿ ಬಡ ಕುಟುಂಬದ ಬೈದ ಐನಾರು ಏಪಲ ನೆನಪು
ಕಿಯೋನಿಕ್ಸ್ ಅಧ್ಯಕ್ಷ ಕೆ ಹರಿಕೃಷ್ಣ ಬಂಟ್ವಾಳ ಅವರು ಮಾತನಾಡಿ, ಕರ್ಮವನ್ನ ಮಾಡು, ಫಲವನ್ನ ದೇವರಿಗೆ ಬಿಡು ಎನ್ನುವ ಶ್ರೀಕೃಷ್ಣನ ಮಾತನ್ನ ಅಕ್ಷರಶಃ ಪಾಲಿಸಿದವರು ಸೇಸಪ್ಪ ಕೋಟ್ಯಾನವರು. ಶಿಕ್ಷಣವಂತರಿಗಿಂತ ಹೆಚ್ಚಿನ ಬುದ್ಧಿವಂತಿಕೆ, ವಿನಯತೆ ಹೊಂದಿದವರು, ಬುದ್ಧಿವಂತಿಕೆಯಿಂದ ಶ್ರೀಮಂತರಾದವರು, ಹಮ್ಮು ಬಿಮ್ಮು ಇಲ್ಲದ ಹೃದಯ ಶ್ರೀಮಂತಿಕೆಯ ವ್ಯಕ್ತಿ ಎಂದು ಹೇಳಿದ್ರು. ನನ್ನ ಮನೆಯ ಹತ್ತಿರ ಅವರ ಮನೆ ಇತ್ತು. ಈಗ ಅವರು ಬಚ್ಚಣಿಗೆ ಬಂದು ತನ್ನ ಅಸ್ತಿತ್ವವನ್ನ ಕಾಣ್ತಾ ಇದ್ದಾರೆ. ಸೇಸಪ್ಪನನ್ನ ಯಾವತ್ತೂ ಕೂಡ ನಾನು ಕಳೆದ 25 ವರ್ಷಗಳಿಂದ ನಾವು ಬಂಟ್ವಾಳ ತಾಲೂಕು ಬಿಲ್ಲವ ಸಂಘದ ಅಧ್ಯಕ್ಷರಾಗಿ ಅವರ ಜೊತೆ ನಾನು ಒಡನಾಟವನ್ನು ಮಾಡಿದ್ದೇನೆ. ಎಂದೂ ಕೂಡ ಸೇಸಪ್ಪಣ್ಣ ಶ್ರೀಮಂತಿಕೆಯ ಪ್ರದರ್ಶನವನ್ನಾಗಲಿ, ದಬ್ಬಾಳಿಕೆಯ ಪ್ರದರ್ಶನವಾಗಲಿ, ಕೋಪದ ಪ್ರದರ್ಶನವಾಗಿ ನಾನು ನೋಡಲೇ ಇಲ್ಲ. ನನಗೆ ಆ ಖಂಡಿತ DVG ಒಂದು ಮಾತು ಹೇಳ್ತಾರೆ, ತೆರೆ ಏರೆ ಇಗ್ಗದಿರು, ತೆರೆ ಇಳಿಯ ಕುಗ್ಗದಿರು, ಇದುವೇ ಜೀವನದ ಸಫಲತೆಯ ಗುಟ್ಟು ಅಂತ. ಸೇಸಪ್ಪ ಕೋಟ್ಯಾನ್ ಅಧ್ಯಕ್ಷತೆ ವಹಿಸಿದ್ರು. ಮಾಜಿ ಶಾಸಕ ಎ ರುಕ್ಮಯ್ಯ ಪೂಜಾರಿ, ಅಮಟಾಡಿ ಮಂಗ್ಲಿಮರ್ ಅಣ್ಣಪ್ಪ ಪಂಜುರ್ಲಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ರವಿಶಂಕರ್ ಶೆಟ್ಟಿ ಬಡಾಚೆ, ಕರಾವಳಿ ಕಲರ್ ಕಾರ್ಟೂನ್ಸ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕ ಕೆಪಿ ಶೆಟ್ಟಿ ಮೊಡಂಕಾಪುತ್ತು, ತೊಡಂಬಿಲ ಸೇಕ್ರೆಡ್ ಹಾರ್ಟ್ ಚರ್ಚ್ನ ಧರ್ಮಗುರು ರೆವರೆಂಡ್ ಫಾದರ್ ಆಂಟೋನಿ ಲೋಪೋ, ಉದ್ದಬೆಟ್ಟು ಸೈಯದ್ ಹೈದ್ರೋಸ್ ಜುಮಾ ಮಸೀದಿಯ ಖತೀಬರಾದ ಮೊಹಮ್ಮದ್ ಶರೀಫ್ ದಾರಿಮಿ, ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಅಧ್ಯಕ್ಷ ಕ್ಷೇತ್ರದ ಸಾಯಿರಾಮ್ ಉಪಸ್ಥಿತರಿದ್ದರು. ಸಂಸ್ಥೆಯ ಅಭಿವೃದ್ಧಿಗಾಗಿ ಶ್ರಮಿಸಿದ ಜಯರಾಮ್ ಶೆಟ್ಟಿ, ರಮೇಶ್ ಪ್ರಭು, ರಘುರಾಮ್ ಮಯ್ಯ, ಸಿವಿಲ್ ಇಂಜಿನಿಯರ್ ದಿವಾಕರ್, ಬಿಡಿ ಕಾಂಟ್ರಾಕ್ಟರ್ ಸಿಬ್ಬಂದಿಗಳನ್ನು ಸನ್ಮಾನಿಸಲಾಯಿತು. ಭುವನೇಶ್ ಪಚ್ಚಿನಡ್ಕ, ಶುಭಾ, ಪುಷ್ಪ, ರಾಮಚಂದ್ರ ಸುವರ್ಣ, ಪ್ರಮಿಳಾ, ಪ್ರಶಾಂತ್ ಸನಿಲ್, ಭಾರತಿ ಸುಜನ್, ಲಕ್ಷ್ಮಣ್, ಭೂಷಣ್, ದರ್ಶನ್, ಶ್ರೇಯನ್, ಪ್ರಮೀತ್, ಧನ್ಯತ್, ಪ್ರದ್ಯಂ, ಪ್ರಣಮ್ಯ, ಸರ್ವೇಶ್, ಸೋನೀಶ್ ಕುಟುಂಬದ ಬಂಧುಗಳು, ಗಣ್ಯರು, ಹಿತೈಷಿಗಳು ಉಪಸ್ಥಿತರಿದ್ದು ಶುಭ ಹಾರೈಸಿದ್ರು. ಜಯಲಕ್ಷ್ಮಿ ಭುವನೇಶ್ ಸ್ವಾಗತಿಸಿದ್ರು. ಇಂದಿರೇಶ್ ವಂದಿಸಿದ್ರು. ದಿನೇಶ್ ಸುವರ್ಣ ರಾಯಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಬೆಳಿಗ್ಗೆ ಭಜನೆ, ಸಾರೋಟಿನಲ್ಲಿ ಮೆರವಣಿಗೆ, ಶುಭ ನಡೆದು ಬಂದ ದಾರಿಯ ಬಗ್ಗೆ ಕಿರುಚಿತ್ರ ಪ್ರದರ್ಶನ, ತೆಲಿಕಿತ ಗೊಂಚಿಲ್ ಕಾರ್ಯಕ್ರಮ, ಸಂಗೀತ ರಸಮಂಜರಿ, ಪಾರಂಪರಿಕ ಯಕ್ಷಕಲಾ ಪ್ರದರ್ಶನ ನಡೆಯಿತು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.